ಕೊರೋನಾ ಮಹಾಮಾರಿಯಿಂದ ರಕ್ಷಣೆ ಮತ್ತು ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಈ ಬಾರಿ ಹಕ್ಕುಪತ್ರ ವಿತರಣೆಯಲ್ಲಿ ತಡವಾಗಿದೆ. ಆದರೆ ಕಳೆದ 5 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಹಕ್ಕುಪತ್ರಗಳನ್ನು ಕಾಲಮಿತಿಯಲ್ಲೇ ಕೊಡಲಾಗಿದೆ. ಮುಂದಿನ ಜುಲೈ 5ರ ಒಳಗೆ ಎಲ್ಲ ಅರ್ಹ ಫಲಾನುಭವಿಗಳಿಗೂ ಕೂಡ ಹಕ್ಕುಪತ್ರ ವಿತರಣೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ 100ಕ್ಕೆ 100 ಹಕ್ಕುಪತ್ರ ವಿತರಣೆಯಾಗಿರುವಂತಹ ಹೆಗ್ಗಳಿಕೆ ಇರಬೇಕು ಅಂತ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ತಾಲೂಕು ಆಡಳಿತದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸಭಾಭವನದಲ್ಲಿ ನಡೆದಂತಹ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಇದೇ ವೇಳೆ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಯಿತು. ಫೆಬ್ರವರಿ ಬಳಿಕ ಅಧಿವೇಶನ ಕೊರೋನಾದಿಂದಾಗಿ ಹಕ್ಕುಪತ್ರ ಕೊಡಲಾಗಿಲ್ಲ. ಹಾಗಂತ ಯಾರು ಕೂಡ ಹಕ್ಕುಪತ್ರವನ್ನು ಪಡೆಯುವಲ್ಲಿ ವಂಚಿತರಾಗಬಾರದು ಅಂತ ಹೇಳಿದರು. 2 ತಿಂಗಳು ನಮ್ಮ ಲಾಕ್ಡೌನ್ ಆ ಕರ್ಫ್ಯೂಡು ಇಪ್ಪುನಂಚಿನ ಸಂದರ್ಭಡು ಒಂಜಾತ್ ನಮ್ಮ ಬದುಕಿಗೆ ಬಹುಶಃ ನಮ್ಮ ನಿರ್ವಹಣೆ ಮಲ್ಪರ ಬಂಗಾತನ ಸಂದರ್ಭಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂಜಾತ ಸವಲತ್ತನ್ನು ನಂಗೆ ಕೊಡ್ತಾನೆ. ಒಂಜಾತ್ ಸಂಘ ಸಂಸ್ಥೆಗಳು ನಮ್ಮ ಶಾಸಕರನ್ನ ವಾರ ಮುಡ್ತು ಆ ಕಿಟ್ ಬಂಡ ಮಾತ್ರ ಬೇಕು ಅಂತ ಬಂದು ಆಹಾರ ಧಾನ್ಯ ಬಂಡ ಪಕ್ಕ ಅಂತ ಒಂಜಾತ್ ಜನಕ್ಕೆ ಕಿಟ್ಟುಲ ತೆಗೆದಿಪ್ಪು. ಒಂಜಾತ್ ಜನಕ್ಕೂ ಕೇಂದ್ರ ಸರ್ಕಾರದ ನೇರ ಸಹಾಯಧನ ನಮ್ಮ ಅಕೌಂಟ್ಗಳ ಬೋರ್ತಿಪ್ಪು. ಇದು ಮಾತ್ರ ಉಪಯೋಗ ಮತ್ತಂತೂ ನಮ್ಮ ಜೀವನ ಮಲ್ಪಡು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಮೇಶ್ ಬಾಬು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜ ರಾಧಾಕೃಷ್ಣ ಆಳ್ವ, ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸರಾವ್, ವಿದ್ಯಾ ಆರ್ ಗೌರಿ, ತಾಲೂಕು ಪಂಚಾಯತ್ ಸದಸ್ಯರಾದ ಮುಕುಂದಗೌಡ ಮೊದಲಾದವರು ಉಪಸ್ಥಿತರಿದ್ದರು.